ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ our daily bread, our daily food, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, Postman Turdal, Calci Bright toothpaste and toothbrushes, McCoy home appliances, Lovemark beauty soap, Satyanath stores, Brahmavara, Vismaya water park, Kannuru, Narans a daily bread, a daily food, ಹಾಗೇನೆ ಲಲಿತಾ ಜ್ಯುವೆಲರೀಸ್. ಮಕ್ಕಳಿಗೆಲ್ಲ ಮುಗಿತಾ ಇದೆ ರಜಾ, ಮಾಡಿದ್ರಂತೂ ಮಸ್ತ್ ಮಜಾ. ಅಜ್ಜಿ ಮನೇಲಿ ಹೊಸ ಹೊಸ ಖಾದ್ಯಗಳನ್ನು ಸವಿತಾ ಅಜ್ಜಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಮಕ್ಕಳಂತೂ ರಜವನ್ನು ಫುಲ್ಲಿ ಎಂಜಾಯ್ ಮಾಡಿರ್ತಾರೆ. ಬಟ್ ಆದರೂ ಇನ್ನೇನು ಮರಳಿ ಗೂಡಿಗೆ ಹೋಗ್ತಾ ಇದ್ದಾರೆ ಇನ್ನು 3-4 ದಿವಸದಲ್ಲಿ ಮಕ್ಕಳು. ಸೊ ಇನ್ನೇನು ಹೊಸ ರುಚಿ ಮಾಡೋದು ಅಂತ ಅಜ್ಜಿ, ಅತ್ತೆ, ಅಮ್ಮಂದ್ರಿಗೆ ಹುಳ ಬಿಟ್ಟಂಗೆ ಪ್ರಶ್ನೆ ಕಾಡಿರೋದಂತೂ ನಿಜ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾರೆ ಶ್ರೀಮತಿ ಸುಮತಿ ಅವರು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸುಮತಿ ಅವರೇ. ನಮಸ್ತೆ. ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸೊ ಇವತ್ತು ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ಲಿಕ್ಕಿದ್ರಿ ನಮಗೆ? ಇವತ್ತು ಒಂದು ಪನ್ನೀರ್ ಗೀ ರೋಸ್ಟ್ ಅಂತ, ಇನ್ನೊಂದು ಬ್ರಾಹ್ಮಿ ಎಲೆ ಚಟ್ನಿ. ಓಕೆ, ತಿಮ್ಮರೆ ಚಟ್ನಿ ಅಂತ ಹೇಳ್ತೇವೆ. ಹೌದು, ಬ್ರಾಹ್ಮಿ ತಿಮ್ಮರೆ ಎರಡೆರಡು, ಇನ್ನೊಂದು ಒಂದೆಲಗ ಅಂತಾನೂ ಅದಕ್ಕೆ ಹೆಸರಿದೆ. ಸರಿ, ಹಾಗಾದ್ರೆ ಹೋಗೋಣ ಕಿಚನ್ಗೆ. ಸರಿ. ಸೊ ಸುಮತಿ ಮೇಡಮ್, ಇವಾಗ ಫಸ್ಟಿಗೆ ಯಾವ ರುಚಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ಬ್ರಾಹ್ಮಿ ಚಟ್ನಿ ಮಾಡುವ. ಓಕೆ, ನನಗೆ ಮಿಕ್ಸಿ. ಓಕೆ, ಮಿಕ್ಸಿ ಬೇಕು. ಸೊ ಇದಕ್ಕೆ ಬ್ರಾಹ್ಮಿ ಅಂತಾನೂ ಹೇಳ್ತಾರೆ, ಒಂದೆಲಗ ಅಂತಾನೂ ಹೇಳ್ತಾರೆ, ಅದೇ ರೀತಿ ತಿಮ್ಮರೆ ಅಂತಾನೂ ಹೇಳ್ತಾರೆ. ಇದಕ್ಕೆ 2 ಕಪ್ ಇದು ಬ್ರಾಹ್ಮಿ ಎಣ್ಣೆ. ಇದು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ. ತೆಂಗಿನ ತುರಿ ಜಾಸ್ತಿ ಬೇಡ, ಯಾಕಂದ್ರೆ ಇದು ನಮ್ಗೆ ತೆಂಗಿನ ಚಟ್ನಿ ಅಲ್ಲಲ್ಲ, ಅದಕ್ಕೆ ಇಷ್ಟು ಸಾಕು. ಓಕೆ, 2 ಕಾಯಿ ಮೆಣಸು, ಬೆಳ್ಳುಳ್ಳಿ ಒಂದಷ್ಟೇ ಸಾಕು. ಓಕೆ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಶುಂಠಿ, 4-5 ಎಸ್ಲು ಥರ ಕಟ್ ಮಾಡಿ, ಮತ್ತೆ ಸ್ವಲ್ಪ ಉಪ್ಪು ಹಾಕುವ. ಓಕೆ, ಮತ್ತೆ ನೋಡಿ ಹಾಕಿದ್ರೆ ಆಯ್ತು. ಬೇಕಾದಷ್ಟು ಮಾತ್ರ ಹಾಕೊಂಡು. ಈಗ ನನಗೆ ನೀರು ಬೇಕು. ಓಕೆ, ಈಗಲೇ ಹಾಕೋದಾ? ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ಮತ್ತೆ ಬೇಕಾದ್ರೆ ಹಾಕಿದ್ರೆ ಆಯ್ತಲ್ಲ. ಇದು ಹುಣಸೆ ರಸ ಹಾಕಿ. ಈಗ ಹುಣಸೆ ರಸ ಹಾಕಿ ಇನ್ನು ಸ್ವಲ್ಪ ನೀರು ಹಾಕುವ. ಫೈನ್, ಸ್ವಲ್ಪ ಹಾಕಿ. ಓಕೆ, ಸಾಕು. ಸೊ ತುಂಬ ಸ್ಮೂತ್ ಆಗಬೇಕದು. ಓಕೆ, ಸೊ ನೀವು ಅದು ಬೆಳ್ಳುಳ್ಳಿನೂ ಹಾಕಿದ್ರಲ್ಲ, ಸೊ ಅದರದ್ದು ಅರೋಮಾ ಸ್ಮೆಲ್ ಬರ್ತಾ ಇದೆ ಆ್ಯಕ್ಚುಲಿ. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹೌದು, ನೆನಪು ಶಕ್ತಿಗೆಲ್ಲ. ಹೌದು, ಬೆಳಿಗ್ಗೆ ದಿನ ಇದರ ಒಂದೊಂದು ಎಲೆ ತಿನ್ನಬೇಕು, ಮಕ್ಕಳಿಗೆ ಕೊಡಬೇಕು. ಹೌದು, ತುಂಬ ಒಳ್ಳೆಯದು. ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಅದಕ್ಕೆ ಬ್ರಾಹ್ಮಿ ಎಲೆ ಅಂತ ಹೆಸರು ಆ್ಯಕ್ಚುಲಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಎಲೆಯನ್ನು ಬರೀ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಟ್ಟರೆ
ತುಂಬ ನೆನಪಿನ ಶಕ್ತಿ ವೃದ್ಧಿ ಆಗ್ತದೆ. ಇವನ್ ಈಗ ಓದೋ ಮಕ್ಕಳಿಗಂತೂ ನೆನಪಿನ ಶಕ್ತಿ ತುಂಬ ಇಂಪಾರ್ಟೆನ್ಸ್ ಅಲ್ವಾ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತೇನೆ. ಓಕೆ, ಇನ್ನದಕ್ಕೆ ಒಗ್ಗರಣೆ ಒಗ್ಗರಣೆ ಕೊಡ್ಲಿಕ್ಕೆ ಇದೆ ಈಗ ನಮಗೆ. ಸರಿ, ಸೊ ಇವಾಗ ಒಗ್ಗರಣೆ ಕೊಡುವ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೇವೆ ನೋಡಿ. ಸಾಕು ಒಗ್ಗರಣೆಗೆ ಅಷ್ಟೇ ಬೇಕಲ್ಲ. ಓಕೆ, ಇದು ಬಿಸಿಯಾಗಿದೆ ಈಗ ಎಣ್ಣೆ. ಓಕೆ, ಈಗ ಸಾಸಿವೆ. ಸರಿ, ಯೂಶಲಿ ಕೆಲವರು ಉದ್ದಿನ ಬೇಳೆ ಸ್ವಲ್ಪ ಹಾಕ್ತಾರೆ. ನಾನು ಸಾಸಿವೆ ಅಷ್ಟೇ ಹಾಕ್ತೇನೆ, ಸಾಸಿವೆ ಮತ್ತೆ ಕರಿಬೇವು. ಓಕೆ, ಸೊ ಒಂಥರ ಡಿಫ್ರೆಂಟ್ ಆಗಿದೆ ವಿಧಾನ. ಯೂಶಲಿ ನಾವು ಕೇಳಿದ್ದೇನೆ ಏನಂತ ಹೇಳಿದ್ರೆ ತಿಮರೆ ಚಟ್ನಿಗೆ ಬೆಳ್ಳುಳ್ಳಿಯನ್ನು ನಾನು ಯೂಸ್ ಮಾಡೋದಿಲ್ಲ ಹೆಚ್ಚಾಗಿ, ಬಟ್ ನಂಗೆ ಇದೊಂದು ಹೊಸ ವಿಧಾನ ಆಯಿತು. ಒಂದೇ ಹಾಕ್ಬೇಕು, ಒಂದೇ ಸಲ ಅಷ್ಟೇ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಓಕೆ ಓಕೆ, ಆ್ಯಂಡ್ ಒಂದು ಶುಂಠಿ ಕೂಡ, ಶುಂಠಿ ನಾನು ಹಾಕಿದ್ರೆ ಒಳ್ಳೇದಾಗ್ತದೆ. ಒಳ್ಳೆ ಬರ್ತದೆ. ಬೆಳ್ಳುಳ್ಳಿ ಹಾಕ್ತಿರ್ಲಿಲ್ಲ, ಸೊ ಇವತ್ತಿಂದ ಇದೊಂದು ಟ್ರೈ ಮಾಡ್ಬೋದು ನಾನು ಮನೆಯಲ್ಲಿ. ಆ್ಯಂಡ್ ಇವನ್ ವೀಕ್ಷಕರೇ, ನೀವು ಕೂಡ ಹೊಸ ರುಚಿ ನೋಡಿ. ಈಗ ಇದಕ್ಕೆ ಹಾಕ್ತೇನೆ. ಸರಿ, ಬ್ರಾಹ್ಮಿ ಚಟ್ನಿ ರೆಡಿಯಾಗಿದೆ. ಹೇಗೆ ಉಂಟು? ಥ್ಯಾಂಕ್ ಯು ಸೋ ಮಚ್. ಸೊ ಒಂದೆಲಗದ ಎಲೆಯ ಚಟ್ನಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಸುಮತಿಯವರು. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂಥ ಈ ತಿಮರೆ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಬ್ರಾಹ್ಮಿ ಚಟ್ನಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಬ್ರಾಹ್ಮಿ ಎಲೆಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ, 2 ಹಸಿಮೆಣಸು, 4 ರಿಂದ 5 ಎಸಳು ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಸ್ವಲ್ಪ ಸಣ್ಣಗಾದ ನಂತರ ಹುಣಸೆ ರಸ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಆರೋಗ್ಯಭರಿತ ಬ್ರಾಹ್ಮಿ ಚಟ್ನಿ ಸವಿಯಲು ಸಿದ್ಧ. ಸೊ ಇದೀಗ ತಾನೇ ಬ್ರಾಹ್ಮಿ ಎಲೆಯ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬಂದ್ವಿ. ಮತ್ತೊಂದು ಹೊಸ ರುಚಿಯನ್ನು ಮತ್ತೆ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ದಾಲ್, ಕ್ಯಾಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಲೌಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಅ ಡೈಲಿ ಬ್ರೆಡ್ ಅ ಡೈಲಿ ಫುಡ್, ಹಾಗೇನೆ ಲಲಿತಾ ಜ್ಯುವೆಲರೀಸ್. ಸೊ ಇವಾಗ ಮೇಡಮ್ ಒಂದೆಲಗದ ಚಟ್ನಿಯನ್ನು ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರಿ. ಇವಾಗ ಪನ್ನೀರ್ ಗೀ ರೋಸ್ಟ್ ಇದನ್ನು ಯಾವ ಶೈಲಿಯಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ಮೊದಲಿಗೆ ನನಗೆ ತವಾ ಬೇಕು, ಫ್ರೈ ಮಾಡಲಿಕ್ಕಿದೆ ಸ್ವಲ್ಪ. ಸೊ ಇದು ಸಾಕಾಗತ್ತಾ? ಸಣ್ಣಕ್ಕಿಲ್ಲ. ಸೊ ಆಯಿಲ್ ಬೇಕು, ಆಯಿಲ್ ಬೇಕು 1 ಸ್ಪೂನ್. ಓಕೆ, ಜಾಸ್ತಿ ಬೇಡ. ಫೈನ್. ಸೊ ಇದರಲ್ಲಿ ನಾನು ಅಂದಾಜು ಮಾಡಿ ಹಾಕ್ತೇನೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಸಾಕಲ್ಲ? ಸಾಕಷ್ಟೇ. ಫೈನ್. ಈಗ ನೋಡಿ 4 ಮೆಣಸುಂಟು, ಕೆಂಪು ಮೆಣಸು, ಬ್ಯಾಡಗಿ ಮೆಣಸು. ಅದಕ್ಕೇನೆ 2 ಸ್ಪೂನು ಕೊತ್ತಂಬರಿ ಬೀಜ. ಓಕೆ, 1 ಸ್ಪೂನು ಜೀರಿಗೆ. ಮತ್ತು ಇದು ಸೋಂಪು ಸ್ವಲ್ಪ ಒಂದು 1/4 ಸ್ಪೂನ್ ಸಾಕಷ್ಟು, ಜಾಸ್ತಿ ಬೇಡ. ಕರಿಮೆಣಸು ಒಂದು 1/4 ಸ್ಪೂನ್ ಅಷ್ಟು. ಸೊ ಕರಿಮೆಣಸು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಖಾರಕ್ಕೆ ಕರಿಮೆಣಸು ತಗೊಂಡ್ರೆ ಕಫಕ್ಕೂ ಒಳ್ಳೆಯದು. ಸ್ವಲ್ಪ ಲೈಟ್ ಫ್ರೈ ಆಗಬೇಕು, ಜಾಸ್ತಿ ಏನು ಫ್ರೈ ಬೇಡ, ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಸ್ವಲ್ಪ ಹುರಿಯಾಗಿದ್ರೆ ಸಾಕು ಅಷ್ಟೇ, ಜಾಸ್ತಿ ಏನು ಫ್ರೈ ಆಗಬೇಕಂತೇನಿಲ್ಲ. ಓಕೆ, ಈಗ ಅದಕ್ಕೇನೆ ಬೆಳ್ಳುಳ್ಳಿ ಒಂದು 4-5 ಸಿಪ್ಪೆ ತೆಗೆದು ಅದಕ್ಕೆ.
ಈಗ ನೋಡಿ ಈಗ ಸ್ವಲ್ಪ ಪರಿಮಳ ಬರ್ತಾ ಉಂಟಲ್ಲ ಫ್ರೈ ಆಗೋದು ಅಷ್ಟೇ ಸಾಕು, ಜಾಸ್ತಿ ಬೇಡ. ಓಕೆ, ಸ್ವಲ್ಪ ತಣ್ಣಗಾಗಲಿ. ಹಾಂ. ಸೊ ಇದರ ಅರೋಮಾ ಬರ್ತಾ ಇದೆ ಚೆನ್ನಾಗಿ, ಅದು ತಣ್ಣಗೆ ಆಗ್ತಾನೂ ಇದೆ. ಸೊ ಮೇಡಮ್, ನೀವು ಹೌಸ್ ವೈಫ್ ಅಂತ ಹೇಳಿದ್ರಿ. ಸೊ ನಿಮಗೆ ಬೋರ್ ಆಗೋದಕ್ಕೆ ಏನಾದರೂ ಬೇರೆ ಏನಾದರೂ ಹಾಬೀಸ್ ಆ ಥರ ಏನಾದರೂ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಯೋಗ ಮಾಡ್ತೇವೆ, ಮತ್ತೆ ಸ್ವಲ್ಪ ಮ್ಯೂಸಿಕ್, ಡ್ಯಾನ್ಸಿಂಗ್ ಎಲ್ಲ ಉಂಟು. ಸ್ವಲ್ಪ ವಾಕಿಂಗ್ ಎಲ್ಲ ಆಗುವಾಗ ಇಡೀ ದಿನ ಹೋಗ್ತದೆ ಅದರಲ್ಲಿ. ವೆರಿ ನೈಸ್. ಮತ್ತೆ ಮನೆಯದ್ದು ಉಂಟಲ್ಲ ಸ್ವಲ್ಪ ಕೆಲಸ, ಹೌದು, ಅಡುಗೆ ಅದು ಇದು ಅಂತ ಹೇಳುವಾಗ ಒಂದೊಂದೇ ಆಗುವಾಗ ಇಡೀ ದಿನ ಹೋಗ್ತದೆ. ಖಂಡಿತ, ಹೌದು. ಮನೇಲಿ ಹೌಸ್ ವೈಫ್ ಅಂತ ಕೆಲಸ ಇದೆ ಅಲ್ಲ, ಖಂಡಿತ ಬ್ಯಾಕ್ ಬೋನ್ ಜಾಸ್ತಿ ಬಿಸಿ ಇರುವುದವ್ರೆ. ಖಂಡಿತ ಖಂಡಿತ. ಪ್ರತಿಯೊಂದನ್ನು ಸಹ ಪಿನ್ ಟು ಪಿನ್ ಸ್ಟಡಿ ಮಾಡಿ ಎಲ್ರಿಗೂ ಪೂರಕವಾಗಿ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಆಕ್ಚುಲಿ ಗ್ರೇಟ್ ಜಾಬ್. ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಆಕ್ಚುಲಿ. ಈಗ ಇದು ತಣ್ಣಗಾಗಿದೆ, ನಾವು ಮಿಕ್ಸಿಗೆ ಹಾಕುವ. ಸರಿ. ಸೊ ಅದಕ್ಕೆ ನೀರು ಬೇಕು. ನೀರು ಬೇಕಾ? ಸ್ವಲ್ಪ ಸಾಕಾ? ಹೇಗೆ? ಚೂರು ಹಾಕಿ. ಓಕೆ, ಸಾಕಾ? ಈಗ ಇದಕ್ಕೆ ಒಂದು 2 ಸ್ಪೂನು ಹುಣಸೆ ರಸ ಹಾಕ್ತೇನೆ. ಹಾಂ, ಸರಿ. 2 ಸ್ಪೂನು. ಓಕೆ. ಸೊ ಕೊತ್ತಂಬರಿ, ಜೀರಿಗೆ, ಸೋಂಪು, ಶುಂಠಿ ಹಾಕ್ತೇನೆ ಅದಕ್ಕೇನೆ. ಮತ್ತೆ ಬೆಲ್ಲ ಸ್ವಲ್ಪ. ಓಕೆ, 1 ಸ್ಪೂನು. ಹಾಂ, ಬೆಲ್ಲ. ಕಬ್ಬಿಣದ ಅಂಶ ಹೈಯೆಸ್ಟ್ ಇರ್ತದೆ ಬೆಲ್ಲದಲ್ಲಿ ಅಲ್ವಾ? ಹೌದು. ಆ್ಯಂಡ್ ಈವನ್ ಖಾರ ಐಟಮ್ಸ್ ಅಲ್ಲಿ ಬೆಲ್ಲ ಹಾಕಿದ್ರೆ ಅದ್ರ ರುಚಿ ಮೆರುಗು ಕೊಡ್ತದೆ ಅಂತ ಹೇಳ್ತಾರೆ. ಆಗಿರ್ಬೋದಲ್ಲ ಇವಾಗ? ಅಂದರೆ ಇನ್ನೊಮ್ಮೆ ಮಾಡೋಣ. ಸಾಕು, ಆಗಿದೆ. ಇದು ನಮಗೆ ಬಾಣಲೆ ಕೊಡಿ ಸರ್. ಸೊ ಘೀ ರೋಸ್ಟ್ಗೆ ಘೀಯನ್ನು ಹಾಕಿ, ಸ್ವಲ್ಪ ಘೀ ಜಾಸ್ತಿನೇ ಬೇಕು. ಸರಿ. ಆಯಿಲ್ ಏನಾದರೂ ಬೇಕಾ? ಇಲ್ಲ, ಮಿಕ್ಸ್ ಮಾಡ್ತೀರಾ? ಇಲ್ಲ, ಯೂಶ್ವಲಿ ಕೆಲವುದ್ರಲ್ಲಿ ಮಿಕ್ಸ್ ಮಾಡೋದಿದೆಯಲ್ಲ ತುಪ್ಪಕ್ಕೆ. ಇಲ್ಲ ಇಲ್ಲ, ಹಾಲಲ್ಲಿ. ಈಗ ಇದಕ್ಕೆ ನಾವು ಈ ಮಸಾಲೆಯನ್ನು ಹಾಕ್ಬೇಕು. ಓಕೆ, ಚೂರು ನೀರು ಕೊಡಿ. ಸಾಕಾ? ಸಾಕು. ಈಗ ಇದಕ್ಕೆ ಸಾಲ್ಟ್ ಹಾಕ್ತೇನೆ. ಸೊ ಘೀ ರೋಸ್ಟಿಗೆ ಬೇಕಾದಂತಹ ಮಸಾಲೆನ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಓಕೆ. ಈಗ ನನಗೆ ಇನ್ನೊಂದು ಪ್ಯಾನ್ ಬೇಕು. ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಿ, ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇನ್ನೊಂದು ಗ್ಯಾಸ್. ಓಕೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕುವ. ಹಾಂ. ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದೇ ಮಸಾಲೆಗೆ ಹಾಕಿಬಿಡುವ. ನೀರು ಬೇಕಾ? ಸ್ವಲ್ಪ ಬೇಡ, ಸಾಕು. ಸೊ ಇದು ಬಿಸಿಯಾದ ಕೂಡಲೇ ಇದಕ್ಕೆ ಪನ್ನೀರ್ ಹಾಕ್ಲಿಕ್ಕೆ ಸ್ಲೋ ಇರಲಿ. ಅದು ಇದು ಇದಕ್ಕೆ ಪನ್ನೀರೆಲ್ಲ ಹಾಕುವ. ಸೊ ಅದಲ್ಲಿ ಸ್ವಲ್ಪ ಕುದಿಬೇಕು, ಅದ್ರ ಪಾಡಿಗೆ ಅದು. ಸೊ ಟೈಮ್ ಸೇವ್ ಆಗುತ್ತೆ ಎರಡು ಇಟ್ಕೊಂಡು ಮಾಡೋದ್ರಿಂದ ಅಲ್ವಾ? ಓಕೆ. ಇದು ಇಲ್ಲಿ ಕುದೀತಾ ಇರ್ತದೆ, ಅಲ್ಲಿ ಫ್ರೈ ಆಗ್ತಾ ಇದೆ. ಸೊ ಯೂಶ್ವಲಿ ಪನ್ನೀರೆಲ್ಲ ಫ್ರಿಜ್ಜಲ್ಲಿ ನಾವು ಪ್ರಿಸರ್ವ್ ಮಾಡಿ ಇಡ್ತೇವೆ. ಹೌದೌದು. ಬಟ್ ಈ ಥರ ಏನಾದರೂ ಮಾಡಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಮೊದಲೇ ಅದನ್ನ ತೆಗೆದುಕೊಂಡು ಮಾಡೋದು ಬೆಸ್ಟ್ ಅಲ್ವಾ? ಇವನ್ ಈಗ ಹಾಲು ಕೂಡ ನಾವು ಯಾರಾದರೂ ಬಂದ್ರು ಅಂತ ಅಂದ ಕೂಡಲೇ ಇಮಿಡಿಯೇಟ್ ಆಗಿ ಫ್ರಿಜ್ಜಿಂದ ತೆಗೆದು ನನಗೆ ಸ್ವಲ್ಪ ಅರಸಿ ನೋಡಿ ಬೇಕು. ಓಕೆ, ಫೈನ್. ಅದು ಇರಲಿ, ಸ್ಲೋ ಫ್ರೈ ಆಗ್ತಾ ಇರ್ತದೆ. ಸರಿ. ಸೊ ನಮ್ಮ ಅರುಣ ಕಂಪನಿಯವರ ಇಲ್ಲಿ ಅಲ್ಲಿ ಬೇಕು ಮಸಾಲಕ್ಕೆ ಸ್ವಲ್ಪ ಹಾಕಿ. ಓಕೆ, ಸಾಕು. ಸಾಕಾ? ಸೊ ಹೆಚ್ಚಾಗಿ ಈಗ ನಾನು ಅದೇ ಹೇಳ್ತಾ ಇದ್ದೆ, ಹಾಲು ಇವನ್ ಈಗ
ಸ್ವಲ್ಪ ಹೊತ್ತು ತೆಗೆದು ಅದಾದ್ಮೇಲೆ ಟೀ ಕಾಫಿ ಮಾಡಿಕೊಟ್ರೆ ಆ್ಯಕ್ಚುಲಿ ಹೆಲ್ದಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಫ್ರಿಜ್ಜಿಂದ ತೆಗೆದು ಮಾಡೋದು. ಆ್ಯಕ್ಚುಲಿ ನೀವೀಗ ತೆಗೆದು ತಂದಿದ್ದೀರಲ್ಲ, ಸೊ ಜಸ್ಟ್ ನೆನಪಾಯಿತು ಅದಕ್ಕೆ ಹೇಳ್ತಾ ಹೌದೇ. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಪನ್ನೀರದ್ದು ಹೇಳಿದ್ರೆ? ಪನ್ನೀರ್ ಅಂದ್ರೆ ಇಷ್ಟ ಮಕ್ಕಳಿಗೆ. ಈ ರೀತಿ ಎಲ್ಲ ಮಾಡಿ ಕೊಟ್ರೆ ತಿಂತಾರೆ. ಅದೇ ಈಗ ನಾವು ಅದನ್ನು ಪನ್ನೀರನ್ನು ಹಾಕುವ, ಗ್ಯಾಸ್ ಆನ್ ಇರಲಿ. ಸರಿ, ನಮಗೆ ಅದು ಬೇಕು. ಓಕೆ ಫೈನ್. ಹೇಗೂ ಮೆಲ್ಲಕ್ಕೆ ಇದೆ, ಸಣ್ಣ ಉರಿಯಲ್ಲಿದೆ. ಓಕೆ, ಇದೇ ತುಪ್ಪಕ್ಕೆ ಈಗ. ಹಾಂ, ಸೊ ಜಸ್ಟ್ ಅದನ್ನು ರೋಸ್ಟ್ ಮಾಡಿ ನಾವೀಗ ಹಾಕಿದ್ವಿ ಪನ್ನೀರನ್ನು. ಫೈನ್. ಇದಕ್ಕೀಗ ಸ್ವಲ್ಪ ಸಾಸಿವೆ. ಓಕೆ, ಸ್ವಲ್ಪ ಸಾಕು. ಕರಿಬೇವು ಸ್ವಲ್ಪ ಜಾಸ್ತಿ. ಕರಿಬೇವು ಸ್ವಲ್ಪ ಜಾಸ್ತಿ ಬೇಕು. ಹಾಂ ಹಾಂ. ಸೊ ಅದರ ಅರೋಮ ಬಿಡುತ್ತದೆ, ಕರಿಬೇವಿನ ಸೊಪ್ಪಿದು ಅರೋಮ ಮಾಡ್ತೇನೆ. ಪರಿಮಳ ಬರ್ತಾ ಇದೆ, ಘಮ 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 ಅಂತ. ಗೀ ರೋಸ್ಟ್ ಅಂದ್ರೆ ಗೀದ್ದು ಘಮ ಘಮ ಅಂತದಲ್ವಾ? ಹೌದು. ಸೊ ನಿಮ್ಮ ಮನೇಲಿ ಜಾಸ್ತಿ ಮಾಡ್ತಾ ಇರ್ತೀರಾ? ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ? ಅದೇ. ಸೊ ಹೊಸ ಹೊಸ ರುಚಿಯನ್ನ ಮನೆಯಲ್ಲಿ ಪ್ರಯೋಗ ಮಾಡ್ತಾ ಇರ್ತೇನೆ. ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆದ್ರೆ ಏನಾದ್ರೂ ಮಾಡುವಂತ ಅನಿಸ್ತದೆ. ಹೌದು, ತಿನ್ನೋರು ಬೇಕಲ್ಲ ಮಾಡುವ. ಖಂಡಿತ ಖಂಡಿತ ಖಂಡಿತ. ಸೊ ಡಿಮಾಂಡ್ ಇದ್ರೆ ಆಲ್ಮೋಸ್ಟ್ ಪ್ರಾಡಕ್ಟ್ ರೆಡಿ ಆಗ್ತಾ ಹೋಗ್ತದೆ ಅಂತ ಹೇಳೋದು ಅಲ್ವಾ? ಇದು ಓಕೆ, ಪಟ್ಟ ಪಟ್ಟ ಹೊಟ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮೆಲ್ಲಕ್ಕೆ. ಅಷ್ಟು ಹೊಡೆದು ಸಾಕು. ಸಾಕಾ? ಎಸ್. ಇದನ್ನೀಗ ಇದಕ್ಕೇನೆ ಹಾಕ್ತೇನೆ. ಈಗ ನಮ್ಮ ಗೀ ರೋಸ್ಟ್ ರೆಡಿ ಆಗ್ತಾ ಉಂಟು. ಓಕೆ, ಬಂತು, ರೆಡಿ ಆಗ್ತಾ. ಆಹಾ, ಪರಿಮಳ ಬರ್ತಾ ಇದೆ. ಸೊ ಮನೇಲಿ ಮಕ್ಕಳಂತೂ ಖುಷಿ ಪಟ್ಟು ತಿನ್ಬಹುದು. ಇದು ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ ಮೇಡಮ್. ಈಗ ಇದನ್ನು ಸರ್ವ್ ಮಾಡುವ. ಓಕೆ. ಸೊ ತುಂಬಾ ಈಸಿ ಇದೆ. ನಾನೇನೋ ತುಂಬಾ ಡಿಫಿಕಲ್ಟ್ ಇದೆಯೇನಪ್ಪ, ಏನೋ ಸ್ಪೆಷಲ್ ಆಗಿ ಏನೇನೋ ಆಡ್ ಮಾಡ್ಲಿಕ್ಕಿದೆಯೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ಯಾವ್ದು ಬೇಕು ಅದನ್ನ ಅಷ್ಟನ್ನೇ ಹಾಕ್ಬೇಕು. ಉಂಟಂತೆಲ್ಲ ಲಾಸ್ಟ್ ನಿಮ್ದು ಎಪಿಸೋಡ್ ನೋಡಿದ್ದೆ ನಾನಿಲ್ಲಿ. ಓಕೆ, ಅದ್ರಲ್ಲಿ ಒಬ್ರು ಹೇಳಿದ್ರು ಟೀಚರ್. ಓಕೆ, ನಾವು ಉಂಟಂತ ಎಲ್ಲದನ್ನು ಹಾಕೋದಲ್ಲ, ಅದು ಒಳ್ಳೆ ವಿಷಯ ನಿಜವಾಗಿ. ಇಲ್ಲದ್ರೆ ಎಲ್ಲ ಉಂಟಂತ ಎಲ್ಲ ಹಾಕ್ತಾ ಇರ್ತಾರಲ್ಲ, ಅದು ಹಾಕುವ ಇದು ಹಾಕುವ ಅಂತ. ಜಸ್ಟ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಅದಕ್ಕೆ. ಆಕ್ಚುಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಎಪಿಸೋಡ್ ನೋಡಿ ಅದನ್ನ ನೆನಪಿಟ್ಕೊಂಡು ಅದನ್ನ. ಅಲ್ಲ, ತುಂಬಾ ವಿಷಯ ನೋಡ್ತೇನೆ ನಾನು. ಕೆಲವೊಂದು ಟ್ರೈ ಮಾಡಿದ್ದೇನೆ, ಒಳ್ಳೆ ಬಂದಿದೆ. ಕಳ್ತಪ್ಪ ಮಾಡಿದ್ದೇನೆ, ಒಳ್ಳೆ ಬಂದಿದೆ. ಮತ್ತೊಂದು ಮಹಾರಾಷ್ಟ್ರದಿಂದ ಸಾಂದೋಲಿ ಅಂತ, ಅದನ್ನು ಮಾಡಿದ್ದೇನೆ. ಅವರಿಗೆ ಕಮೆಂಟ್ ಹಾಕಿದ್ದೇನೆ. ಸೂಪರ್, ವೆರಿ ನೈಸ್ ಟು ಹಿಯರ್, ರಿಯಲಿ ಹ್ಯಾಪಿ. ಪನ್ನೀರ್ ಗೀ ರೋಸ್ಟ್ ರೆಡಿ ಆಗಿದೆ, ನೋಡಿ ಹೇಗುಂಟಂತ ಹೇಳಿ. ಸೊ ಘಮ ಘಮಿಸ್ತಾ ಇರುವಂತಹ ಪನ್ನೀರ್ ಗೀ ರೋಸ್ಟ್ ರೆಡಿಯಾಗಿದೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪನ್ನೀರ್ ಘೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲು 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ 4 ರಿಂದ 5 ಬ್ಯಾಡಗಿ ಮೆಣಸು, 4 ಚಮಚದಷ್ಟು ಧನಿಯಾ ಬೀಜ, 1 ಚಮಚ ಜೀರಿಗೆ, 1/4 ಚಮಚದಷ್ಟು ಸೋಂಪು, ಕರಿಮೆಣಸನ್ನ ಹಾಕಿ ಹುರಿಯಿರಿ. ಘಮ ಬಂದ ನಂತರ 4 ರಿಂದ 5 ಎಸಳು ಬೆಳ್ಳುಳ್ಳಿ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು, ಹುಣಸೆ ರಸ, ಶುಂಠಿ, ಬೆಲ್ಲ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಇನ್ನೊಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಅರಿಶಿನ ಪುಡಿ ಹಾಕಿ ಕುದಿಸಿ. ಇನ್ನೊಂದೆಡೆ ಪನ್ನೀರನ್ನು ತುಪ್ಪದಲ್ಲಿ ಹುರಿದು ಮಸಾಲೆಗೆ ಸೇರಿಸಿ. ಬಳಿಕ ತುಪ್ಪದಲ್ಲಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಪನ್ನೀರ್ ಘೀ ರೋಸ್ಟ್ ಸವಿಯಲು ಸಿದ್ಧ. ಸೊ ಇದಿವಾಗ 2 ರೀತಿಯ ಡಿಫ್ರೆಂಟ್ ಒಂದು ಪನ್ನೀರ್ ಘೀ ರೋಸ್ಟು ಮತ್ತೊಂದು ಒಂದೆಲಗದ ಚಟ್ನಿ, ಅದು ಡಿಫ್ರೆಂಟಾಗಿ ಮಾಡಿ ಹೇಳ್ಕೊಟ್ರಿ. ಸೊ ಇದನ್ನು ಯಾವ ರೀತಿ ಇದೆ ಅಂತ ಹೇಳಿ ನೋಡಬೇಕು ಅಂತ ತವಕಿಸ್ತಾ ಇದೆ ಮನ. ಸೊ ನೋಡೇ ಬಿಡುವ ಅಲ್ವಾ? ಸರಿ, ಫಸ್ಟಿಗೆ ಯಾವುದನ್ನು ನೋಡುವ? ಇದು ನೋಡಿ. ಸರಿ, ಹಾಗಾದರೆ ಬನ್ನಿ ತಗೊಳ್ಳಿ ನಾನು. ಸೊ ನಾನು ಆವಾಗಲೇ ಹೇಳಿದಾಗೆ ಬೆಳ್ಳುಳ್ಳಿ ಹಾಕಿ ತಿಮರೆ ಚಟ್ನಿಯ ಒಂದು ರುಚಿಯನ್ನು ಇದೇ ಫಸ್ಟ್ ನೋಡ್ತಾ ಇದ್ದೇನೆ.
ವಾವ್, ತುಂಬ ಚೆನ್ನಾಗಿದೆ ನಾನು, ತುಂಬ ಚೆನ್ನಾಗಿದೆ. ಅನ್ನದ ಜೊತೆ ತುಂಬ ಒಳ್ಳೇದಾಗ್ತದೆ. ಹೌದು, ನಿಜವಾಗ್ಲೂ ಒಂಥರ ಖಡಕ್ ಆಗಿದೆ, ಅನ್ನಕ್ಕೆ ಹೇಳಿ ಮಾಡಿಸೋದಾಗಿದೆ ನಿಜವಾಗ್ಲೂ. ನಾನು ಮನೆಗೆ ಹೋಗಿ ಟ್ರೈ ಮಾಡ್ತೇನೆ. ಮಾಡಿ. ಸೊ ಇವಾಗ ಪನ್ನೀರ್ ಘೀ ರೋಸ್ಟ್. ಸೊ ಘಮಿಸ್ತಾ ಇದೆ ಅವಾಗದಿಂದ. ಸೊ ಲೆಟ್ ಅಸ್ ಚೆಕ್. ತುಂಬ ಚೆನ್ನಾಗಿದೆ, ತುಂಬ ಚಂದವಾಗಿದೆ. ಮಾಡಿ ಇವತ್ತು ಖಂಡಿತ ಸೂಪರ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿದೆ. ಸೊ ನಮ್ಮ ಅಡುಗೆ ಮನೆಗೆ ಬಂದು ಇಂಥ ಒಂದು ಹೊಸ ರುಚಿಯನ್ನು ಹೇಳ್ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಸವಿರುಚಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನಿಮಗೆ ಇವಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರಿಂದ ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ ಯು. ಧನ್ಯವಾದಗಳೊಂದಿಗೆ ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮಗದೊಮ್ಮೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಆರಂಭದಲ್ಲಿ ನಾನು ಹೇಳಿದಾಗೆ ಮಕ್ಕಳಿಗೆ ತುಂಬ ಉಪಯೋಗಕರವಾದಂತಹ ಒಂದೆಲಗದಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ರು. ಅದೇ ರೀತಿ ಪನ್ನೀರ್ ಘೀ ರೋಸ್ಟ್ ಅವಾಗಲೇ ಹೇಳಿದೆ, ಆಲ್ರೆಡಿ ಹುಳ ಬಿಟ್ಟಂಗೆ ಕ್ವಶನ್ಸ್ ಉದ್ಭವ ಆಗ್ತಾ ಇರ್ತದೆ ಅಮ್ಮಂದ್ರಿಗೆ, ಅಜ್ಜಿಯಂದ್ರಿಗೆ, ಅತ್ತೆಯಂದ್ರಿಗೆ ಅಂತ. ಸೊ ಈಸಿ ಮೆಥಡಲ್ಲಿ ಪನ್ನೀರ್ ಘೀ ರೋಸ್ಟ್ ಹೇಗೆ ಮಾಡೋದು ಅಂತ ಶ್ರೀಮತಿ ಸುಮತಿ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.